ಉತ್ತರ ಕೇರಳದ ಪ್ರಸಿದ್ಧ ಆಸ್ಪತ್ರೆಯಾದ ಆಸ್ಟರ್ ಮಿಮ್ಸ್ ಕೋಜಿಕೋಡ್ನಲ್ಲಿ ಆರ್ಥಿಕವಾಗಿ ದುರ್ಬಲವಾಗಿರುವ ಕುಟುಂಬದ ಮಕ್ಕಳಿಗೆ ಉಚಿತವಾಗಿ ಶಸ್ತ್ರಚಿಕಿತ್ಸೆಯನ್ನು ನೀಡಲಾಗುವುದು ಅಂತ ಸುದ್ದಿಗೋಷ್ಠಿಯಲ್ಲಿ ಆಸ್ಟರ್ ಮಿಮ್ಸ್ನ ಕ್ಲಸ್ಟರ್ ಸಿಇಒ ಫರಾನ್ ಯಾಸಿನ್ ಹೇಳಿದರು. ಅವರು ಮಂಗಳೂರಿನ ಓಷನ್ ಪರ್ಲ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಕೇರಳದಲ್ಲಿರುವ ಪ್ರಸಿದ್ಧ ಆಸ್ಪತ್ರೆಯಾದ ಆಸ್ಟರ್ ಮಿಮ್ಸ್ 20ನೇ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿದೆ. ಆ ಪ್ರಯುಕ್ತ ಆರ್ಥಿಕವಾಗಿ ದುರ್ಬಲವಾಗಿರುವ ಮಕ್ಕಳಿಗೆ ಉಚಿತ ಪೀಡಿಯಾಟ್ರಿಕ್ ಶಸ್ತ್ರಚಿಕಿತ್ಸೆಯ ನೆರವನ್ನು ನೀಡುತ್ತಾ ಇದ್ದೇವೆ. ಸುಮಾರು 20 ಲಕ್ಷ ರೂಪಾಯಿ ವೆಚ್ಚದ ಲಿವರ್ ಟ್ರಾನ್ಸ್ಪ್ಲಾಂಟ್, ಸುಮಾರು 25 ಲಕ್ಷ ರೂಪಾಯಿ ಖರ್ಚಾಗುವ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಸುಮಾರು 8 ಲಕ್ಷ ರೂಪಾಯಿ ವೆಚ್ಚದ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮುಂತಾದ ಶಸ್ತ್ರಚಿಕಿತ್ಸೆಗಳು ಮತ್ತು ಕ್ಯಾನ್ಸರ್ ಚಿಕಿತ್ಸೆಗಳನ್ನು ಆರ್ಥಿಕವಾಗಿ ದುರ್ಬಲವಾಗಿರುವ ಮಕ್ಕಳಿಗೆ ಯಾವುದೇ ಶುಲ್ಕವನ್ನು ವಿಧಿಸದೆ ಒದಗಿಸ್ತಾ ಇದ್ದೇವೆ. ಆಸ್ಟರ್ ಮಿಮ್ಸ್ ಅಧ್ಯಕ್ಷ ಪದ್ಮಶ್ರೀ ಡಾ ಅಸಾದ್ ಮುಫ್ಟೆನ್ ಅವರ ಸಲಹೆಗೆ ಅನುಗುಣವಾಗಿ ಉಚಿತ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಉಚಿತ ಶಸ್ತ್ರಚಿಕಿತ್ಸೆಗಳು ಮತ್ತು ಚಿಕಿತ್ಸೆಗಳಿಗೆ ಹಣವನ್ನು ಆಸ್ಟರ್ ಡಿಎಂ ಫೌಂಡೇಶನ್, ಮಿಮ್ಸ್ ಚಾರಿಟೇಬಲ್ ಟ್ರಸ್ಟ್ ಮತ್ತು ಇತರ ಸ್ವಯಂ ಸೇವಾ ಸಂಸ್ಥೆಗಳು ಜಂಟಿಯಾಗಿ ಸಂಗ್ರಹಿಸಿವೆ ಅಂತ ಹೇಳಿದರು. Aster Mims Kozhikode has started a new scheme on its 20th year that we are giving free surgeries in the sense of liver transplant, bone marrow transplant, kidney transplant for those underprivileged children all over India. And we are not charging any single rupee from them. It is done with the help of DM Foundation Trust, Aster Mims Charitable Trust and various other social organizations. And nowadays we are getting lot of kids for pediatric cardiac surgeries and transplant from this part of the country, from Batkal, Udupi and all those places. So we need your help to aware the public that we have such kind of services there. And we have our hospital in Calicut is a quarterly care hospital with around 600 beds with all transplant facilities, liver transplant, renal transplant, bone marrow transplant, and we have a state-of-the-art oncology unit which does radiation therapy, surgical work and medical oncology. ಅನಂತರ ಆಸ್ಟರ್ ಮಿಮ್ಸ್ ಆಸ್ಪತ್ರೆಯ ಡಾ ಪ್ರವಿತಾ ಎಸ್ ಅಂಚನ್ ಮಾತನಾಡಿ, ಆಸ್ಟರ್ ಮಿಮ್ಸ್ ಕೋಜಿಕೋಡ್ ಉಚಿತ ಶಸ್ತ್ರಚಿಕಿತ್ಸೆಗಳಲ್ಲದೆ ಪಾರ್ಕಿನ್ಸನ್ ಕಾಯಿಲೆಗೆ ಅತ್ಯಂತ ಪರಿಣಾಮಕಾರಿಯಾದ ಡಿಬಿಎಸ್ ಚಿಕಿತ್ಸೆಯನ್ನು ಒದಗಿಸ್ತಾ ಇರುವ ಏಕೈಕ ಆಸ್ಪತ್ರೆಯಾಗಿದೆ. ಇತರ ಆಸ್ಪತ್ರೆಗಳಿಗೆ ಹೋಲಿಸಿದರೆ ಆಸ್ಟರ್ ಮಿಮ್ಸ್ ಅತಿ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆಯನ್ನು ನೀಡುತ್ತದೆ ಎಂಬುದು ಗಮನಾರ್ಹವಾಗಿದೆ. ಕೋವಿಡ್-19 ಸಾಂಕ್ರಾಮಿಕದ ಅವಧಿಯಲ್ಲಿ ಆಸ್ಟರ್ ಮಿಮ್ಸ್ ಕೋಜಿಕೋಡ್ 50ಕ್ಕೂ ಹೆಚ್ಚು ಲಿವರ್ ಟ್ರಾನ್ಸ್ಪ್ಲಾಂಟ್ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ಮಾಡಿದೆ. ಇದುವರೆಗೂ 150ಕ್ಕೂ ಹೆಚ್ಚು ಲಿವರ್ ಟ್ರಾನ್ಸ್ಪ್ಲಾಂಟ್ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ಪೂರೈಸಿದ ಉತ್ತರ ಕೇರಳದ ಏಕೈಕ ಆಸ್ಪತ್ರೆಯಾಗಿದೆ. ಶಸ್ತ್ರಚಿಕಿತ್ಸೆಗಳ ಯಶಸ್ಸಿನ ಪ್ರಮಾಣ 90% ಆಗಿದ್ದು, ಇದು ಅಂತಾರಾಷ್ಟ್ರೀಯ ಗುಣಮಟ್ಟಕ್ಕೆ ಸಮನಾಗಿರುವುದು ಶ್ಲಾಘನೀಯ ಅಂತ ಹೇಳಿದರು. ಭಾರತದಲ್ಲಿರುವ ಅತ್ಯುತ್ತಮ ಪಾರ್ಶ್ವವಾಯು ಕೇಂದ್ರಗಳಲ್ಲಿ ಒಂದು ಆಸ್ಟರ್ ಮಿಮ್ಸ್ ಕೋಜಿಕೋಡ್ನಲ್ಲಿದೆ ಮತ್ತು ಇದು ವಿಶ್ವ ಪಾರ್ಶ್ವವಾಯು ಸಂಸ್ಥೆಯ ಮಾನ್ಯತೆಯನ್ನು ಗಳಿಸಿದೆ. ಇದಲ್ಲದೆ ನರ ಶಸ್ತ್ರಚಿಕಿತ್ಸೆ, ನರವಿಜ್ಞಾನ, ಎಪಿಲೆಪ್ಸಿ ಶಸ್ತ್ರಚಿಕಿತ್ಸೆ, ಡಿಬಿಎಸ್, ಹೃದಯ ಕಾಯಿಲೆಗಳ ಚಿಕಿತ್ಸೆ, ಹೃದಯ ಶಸ್ತ್ರಚಿಕಿತ್ಸೆ, ಮಕ್ಕಳ ಹೃದಯ ಶಸ್ತ್ರಚಿಕಿತ್ಸೆ, ಲಿವರ್ ಟ್ರಾನ್ಸ್ಪ್ಲಾಂಟ್, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಇತ್ಯಾದಿಗಳಿಗೆ ಇದು ಉತ್ತರ ಕೇರಳದಲ್ಲಿ ಅತ್ಯುತ್ತಮ ಕೇಂದ್ರವಾಗಿದೆ. ಕಳೆದ ಒಂದು ವರ್ಷದ ಈ ಕೋವಿಡ್-19 ಕಾಲಘಟ್ಟದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಲಿವರ್ ಟ್ರಾನ್ಸ್ಪ್ಲಾಂಟ್ ಕೇಸನ್ನು ಆಸ್ಟರ್ ಮಿಮ್ಸ್ ಕ್ಯಾಲಿಕಟಲ್ಲಿ ನಾವು ನೆರವೇರಿಸಿದ್ದೇವೆ. ಅದಲ್ಲದೆ ಟೋಟಲ್ ಆಗಿ 150 ಕೇಸ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಕೇಸನ್ನು ಆಸ್ಟರ್ ಮಿಮ್ಸ್ ಕ್ಯಾಲಿಕಟಲ್ಲಿ ಯಶಸ್ವಿಯಾಗಿ ಮಾಡಲಾಗಿತ್ತು. ಅದಲ್ಲದೆ 1000ಕ್ಕೂ ಹೆಚ್ಚು ರೀನಲ್ ಟ್ರಾನ್ಸ್ಪ್ಲಾಂಟ್ ಕೇಸನ್ನು ಈಗಾಗಲೇ ಆಸ್ಟರ್ ಮಿಮ್ಸ್ ಕ್ಯಾಲಿಕಟಲ್ಲಿ ನಾವು ನೆರವೇರಿಸಿದ್ದೇವೆ. ಇದಲ್ಲದೆ ಪಾರ್ಕಿನ್ಸನ್ಸ್ ಡಿಸೀಸ್ ಅದಕ್ಕಾಗಿ ಅತ್ಯಂತ ಪರಿಣಾಮಕಾರಿಯಾದ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಅಂತಹ ಚಿಕಿತ್ಸೆಯನ್ನು ನಾರ್ತ್ ಮಲಬಾರ್ ರೀಜನಲ್ಲಿ ಆಸ್ಟರ್ ಮಿಮ್ಸ್ ಕ್ಯಾಲಿಕಟ್ನಲ್ಲಿ ಸೇವೆ ನೀಡಲಾಗಿದೆ. ಇದಲ್ಲದೆ ಸೂಪರ್ ಸ್ಪೆಷಾಲಿಟಿ ಡಿಪಾರ್ಟ್ಮೆಂಟ್ಗಳಾದ ಸೆಂಟರ್ ಆಫ್ ಎಕ್ಸಲೆನ್ಸ್ ಕಾರ್ಡಿಯಾಕ್ ಸೈನ್ಸಸ್, ಸೆಂಟರ್ ಆಫ್ ಎಕ್ಸಲೆನ್ಸ್ ನ್ಯೂರೋ ಸೈನ್ಸಸ್, ಹೇಳಿದಾಗೆ ಸೆಂಟರ್ ಆಫ್ ಎಕ್ಸಲೆನ್ಸ್ ಆಂಕೋ ಸೈನ್ಸಸ್, ಆಂಕಾಲಜಿ ಡಿಪಾರ್ಟ್ಮೆಂಟ್, ಮೆಡಿಕಲ್ ಆಂಕಾಲಜಿ, ಹೆಡ್ ಅಂಡ್ ನೆಕ್ ಆಂಕಾಲಜಿ, ಸರ್ಜಿಕಲ್ ಆಂಕಾಲಜಿ ಹಾಗೂ ರೇಡಿಯೇಷನ್ ಆಂಕಾಲಜಿ ಫೆಸಿಲಿಟಿಗಳು ಕೂಡ ಲಭ್ಯವಿದೆ. ಶರತ್ ಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.